ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ಭೇಟಿಗೆ ಹಾಕಿದ್ದ ನಿರ್ಬಂಧ ತೆರವು ಮಾಡಲಾಗಿದ್ದು, ಇವತ್ತಿನಿಂದ ಮುಂಜಾನೆ 6 ಗಂಟೆಗೆ ಪ್ರವಾಸಿಗರ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ. ಕೋವಿಡ್ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಬೆಳಗ್ಗೆ 8 ಗಂಟೆ ಬಳಿಕ ಮಾತ್ರ ನಂದಿ ಬೆಟ್ಟಕ್ಕೆ ಪ್ರವೇಶವನ್ನ ನೀಡಲಾಗಿತ್ತು. ಇದರಿಂದಾಗಿ ಮುಂಜಾನೆ ಸೂರ್ಯೋದಯ ನೋಡಲು ಆಗಮಿಸುವವರಿಗೆ ನಿರಾಸೆಯಾಗಿತ್ತು. ಇಂದಿನಿಂದ ನಂದಿ ಬೆಟ್ಟಕ್ಕೆ ಮುಕ್ತ ಅವಕಾಶವನ್ನ ನೀಡಿದ್ದು, ಮಾಸ್ಕ್ ಹಾಕದಿದ್ದರೆ ಮಾತ್ರ ಪ್ರವೇಶ ಇರುವುದಿಲ್ಲ. ಇನ್ನು ಇಂದು ಮುಕ್ತವಾದ ಕಾರಣ ಅನೇಕ ಜನರು ಆಗಮಿಸುತ್ತಿದ್ದಾರೆ.